ಮೂಡುಬಿದ್ರೆಯ ದಲಿತ ಹಕ್ಕುಗಳ ಸಮಿತಿ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ದಲಿತ ಜನಜಾಗೃತಿ ಸಮಾವೇಶವು ಸಮಾಜ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಆದಿವಾಸಿ ಬುಡಕಟ್ಟು ಜನಾಂಗದ ರಾಜ್ಯ ಸಮಿತಿ ಸಹ ಸಂಚಾಲಕರಾದ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸಂದರ್ಭ ನಾವು ಸಂಭ್ರಮ ಪಡುವುದಕ್ಕಿಂತ ಹಸಿವು, ಅಸಮಾನತೆ, ಅಸ್ಪೃಶ್ಯತೆಯಿಂದ ದಲಿತ ಬುಡಕಟ್ಟುಗಳು ಸಮುದಾಯಗಳು ಬಳಲ್ತಾ ಇರುವುದನ್ನು ಮರೆಯಬಾರದು ಎಂದರು. ಭಾರತ ದೇಶದ ದಲಿತ ಸಮುದಾಯದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಇನ್ನುಳಿಕೆ ಜಾತಿ ಭೇದವು ವರ್ಣ ತಾರತಮ್ಯವು ಸಾವಿರಾರು ವರ್ಷದ ಒಂದು 5,000 ವರ್ಷದ ಇತಿಹಾಸ ಉಂಡು ಬಂದು ಒಂದು ದಿನ ಒಂದು ಆ ಕಾಲವಷ್ಟು ಮತ್ತು ಮಾತ ದಲಿತ ಎಲ್ಲ ಮೂತ ಬುಡಕಟ್ಟು ಸಮುದಾಯವಾದ ಮೂತ ಮೂಲ ನಿವಾಸಿಗಳಾದ ಭಾರತ ದೇಶದಷ್ಟು ಒಂದು ಆಳ್ವಿಕೆ ಮಾಡಿದ ಭೂಮಿ ಪುತ್ರ ಒಂದು ಇತಿಹಾಸವನ್ನು ಪ್ರಾಪ್ತಂಬರಿಗೆ ಸಂಶೋಧನೆ ಮತ್ತು ಜನಗುಣ ಎದುರು ದೀಚಿನಿಂದ ಒಂದು ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಪ್ರಾಂತರಹಿತ ಸಂಘ ರಾಜ್ಯ ಸಮಿತಿ ಉಪಾಧ್ಯಕ್ಷ ಕೆ ಯಾದವ್ ಶೆಟ್ಟಿ, ಸಿಐಟಿಯು ಮೂಡುಬಿದ್ರೆ ತಾಲೂಕು ಸಮಿತಿ ಅಧ್ಯಕ್ಷ ರಮಣಿ, ದಕ್ಷಿಣ ಕನ್ನಡ ದಲಿತ ಹಕ್ಕುಗಳ ಸಮಿತಿ ಅಧ್ಯಕ್ಷ ತಿಮ್ಮಯ್ಯ ಕೊಂಚಾಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು.